Krishna Krishna Hare 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 Rama 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 Hare Hare. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ ಮೂರನೇ ಸ್ಕಂದ 6ನೇ ಅಧ್ಯಾಯ ಶ್ಲೋಕ 36. ತಥಾಪಿ ಕೀರ್ತಯಾಮಿ ಅಂಗ ಯಥಾಶ್ರುತಂ ಕೀರ್ತಿಂ ಹರೇ ತ್ವಾಂ ಸತ್ಕರ್ತುಂ ಗಿರಂ ಅನ್ಯವಿರ ಅಸತಿ. ಅನುವಾದ: ನನ್ನ ಅಸಮರ್ಥದಲ್ಲಿಯೂ ನನ್ನ ಗುರುವಿನಿಂದ ಏನೇನು ಕೇಳಲು ಶಕ್ತನಾದೇನೋ ಮತ್ತು ಎಷ್ಟನ್ನು ತಿಳಿದುಕೊಂಡೇನೋ ಅವನು ಪರಿಶುದ್ಧವಾದ ಮಾತುಗಳಿಂದ ಭಗವಂತನ ಮಹಿಮೆಗಳ ವರ್ಣನೆಯ ರೂಪದಲ್ಲಿ ವರ್ಣಿಸಿದ್ದೇನೆ. ಏಕೆಂದ್ರೆ ಹಾಗಲ್ಲ ನನ್ನ ವಾಕ್ ಶಕ್ತಿಯು ಕಳಂಕಿತವಾಗಿ. ಇದರಲ್ಲಿ ನಮ್ರತೆ ಕಾಣ್ತದೆ. ನಮ್ರತೆ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಅಂತ. ನನ್ನ ಅಸಮರ್ಥದಲ್ಲಿಯೂ, ನಾವು ಯಾವಾಗ್ಲೂ ಕ್ಲಾಸ್ ಮಾಡೋ ಮುಂಚೆ ಯಾವುದೇ, ನಾನು ಕ್ವಾಲಿಫೈಡ್ ಅಲ್ಲ, ಕುಕಿಂಗ್ ಮಾಡುವ ಮುಂಚೆ ನನ್ಗೆ ಅರ್ಹತೆ ಇಲ್ಲ ಯಾವುದೇ ಸೇವೆ ಮಾಡುವಾಗ. ಈಗ ನನ್ಗೆ ಈ ಕ್ಲಾಸ್ ಮಾಡ್ಲಿಕ್ಕೆ ಸೇವೆ ಸಿಕ್ತು, ಇದು ಕೃಪೆಯಿಂದ ಸಿಕ್ಕಿತು. ನಾನು ಕ್ವಾಲಿಫೈಡ್ ಅಲ್ಲ ಯಾವುದೇ ಸೇವೆಯಲ್ಲಿ, ಡಿಟಿ ವರ್ಷಿಪ್, ಕುಕಿಂಗ್, ಯಾವುದೇ ಸೇವೆ ಸುಲಭದಲ್ಲಿ ಸಿಗುವುದಿಲ್ಲ. ನಮ್ಗೆ ಅರ್ಹತೆ ಇಲ್ಲ. ನಾವು ಪತಿತರು, ನಾವು ತುಂಬಾ ಪತಿತರು. ಹಾಗಾಗಿ ನಮ್ರತೆ, ನಿನ್ನೆ ಕೂಡ ನಾವು ನಮ್ರತೆ ಬಗ್ಗೆ ಮಾತಾಡಿದ್ದೇವೆ, ಇವತ್ತು ಕೂಡ ಅದೇ. ನನ್ನ ಅಸಮರ್ಥದಲ್ಲಿಯೂ ನನ್ನ ಗುರುವಿಂದ ಏನನ್ನು ಕೇಳಲು ಶಕ್ತನಾದೇನು ಮತ್ತು ಎಷ್ಟು ತಿಳಿದುಕೊಂಡೇನು ಅವನು ಪರಿಶುದ್ಧವಾದ ಮಾತುಗಳನ್ನ ಭಗವಂತನ ಮಹಿಮೆಗಳ ವರ್ಣನೆ ರೂಪದಲ್ಲಿ. ಅಂದ್ರೆ ನಮ್ಗೆ ಎಂತ ಸ್ವಲ್ಪ ಗೊತ್ತಿದ್ದು ಅದು ಭಗವಂತನ ಸೇವೆಗೆ ಯೂಸ್ ಆಗಬೇಕು. ಭಗವಂತನ ಸೇವೆಗೆ ಯೂಸ್ ಆಗಬೇಕು. ಈಗ ಮೊನ್ನೆ ನಾನು ಇಲ್ಲಿ ತಮಿಳುನಾಡು ಬರುವ ಮುಂಚೆ, ಯಾವಾಗ ಬುಧವಾರ ದಿವಸ ಎಂತಾಯ್ತು ಅಂದ್ರೆ, ನಾನು ಮತ್ತೆ ಪ್ರೆಸಿಡೆಂಟ್ ನಮ್ಮ ಟೆಂಪಲ್ ಲ್ಯಾಂಡ್ಗೆ ಹೋದೆವು. ಹಾಗೆ ಹೀಗೆ ಮಾತಾಡ್ತಾ ನಾನು ಹೋಗ್ಬಿಟ್ಟಿದ್ದು ಟೆಂಪಲ್ ಲ್ಯಾಂಡ್ ನಾವು ನೋಡಿ ಫೋಟೋ ತೆಗೆದೆವು, ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳಿದ್ರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರು. I would have engineering. Then it would have been used for Krishna service. Now, anyhow we are building construction or temple construction ಆಗ್ತಾ ಉಂಟು. ನಾನು ಇಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್ ಮಾಡಿದೆ, ನಾನು ಸಿವಿಲ್ ಮಾಡ್ತಿದ್ರೆ ತುಂಬಾ ಈಗ ಅನುಕೂಲ ಆಗ್ತಿತ್ತು. ಭಕ್ತರು ಯಾವಾಗಲೂ ಈ ರೀತಿ ಯೋಚನೆ ಮಾಡಿ ಮತ್ತೆ ಹೇಳಿದ್ರು, ಓಕೆ ಯು ಹ್ಯಾವ್ ಡನ್ ಮಾರ್ಕೆಟಿಂಗ್. ನಾನು ಕಲ್ತದ್ದು BBM ಮಾಡಿ, ನಾನು ಅದ್ರಲ್ಲಿ ಕೂಡ ಫರ್ದರ್ ಕಲ್ತದ್ದು PG ಪೋಸ್ಟ್ ಗ್ರಾಜುಯೇಷನ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಅದ್ರಲ್ಲಿ ನಾನು ಮಾರ್ಕೆಟಿಂಗ್ ತೆಗೆದದ್ದು, BBM ಅಲ್ಲಿ ಕೂಡ ಮಾರ್ಕೆಟಿಂಗ್, ಅಲ್ಲಿ ಕೂಡ ಮಾರ್ಕೆಟಿಂಗ್. ಹಾಗಾಗಿ ನಾನೀಗ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇನೆ. ಎಂತ ಮಾರ್ಕೆಟಿಂಗ್? ನಾನು ಜನರಿಗೆ ಹೋಗಿ ಭೇಟಿಯಾಗಿ ಕಲೆಕ್ಷನ್. ಸೊ ಅವ್ರು ಹೇಳಿದ್ರು, ಎಸ್ ಯು ಹ್ಯಾವ್ ಡನ್ ಮಾರ್ಕೆಟಿಂಗ್, ನೌ ಯು ಆರ್ ಯೂಸಿಂಗ್ ಫಾರ್ ಕೃಷ್ಣ ಸರ್ವಿಸ್. ನೋಡುವಂಥದ್ದು ಎಂತ ನಮ್ಗೆ ತಿಳಿಯುವುದು ಅದನ್ನು ನಾವು ಕೃಷ್ಣ ಸೇವೆಯಲ್ಲಿ ಯೂಸ್ ಮಾಡುವಂಥದ್ದು. ಯಾವುದೇ ಇರಲಿ. ಹಾಗೆ ಇಲ್ಲಿ ಕೂಡ ಅದನ್ನೇ ಹೇಳುವಂತದ್ದು.
ನನ್ನ ಅಸಮರ್ಥ್ಯದಲ್ಲಿಯೂ ನನ್ನ ಗುರುವಿಂದ ಏನನ್ನು ಕೇಳುವ ಶಕ್ತನಾದೆ ನೋಡಿ. ನನಗೆ ಆಕ್ಚುಲಿ ನಾನು ಕೇಳ್ತಾ ಇದ್ದೇನೆ, ಆದ್ರೆ ನನಗೆ ಐ ಆಮ್ ನಾಟ್ ಕ್ವಾಲಿಫೈಡ್, ಅಸಮರ್ಥ್ಯ, ನನಗೆ ಅರ್ಹತೆ ಇಲ್ಲ. ಕೇಳ್ತಾ ಇದ್ದೇನೆ, ಮತ್ತೆ ನಾನು ತಿಳಿದಿದ್ದೇನೆ ಭಗವಂತನ ಬಗ್ಗೆ. ಆಕ್ಚುಲಿ ಪೂರ್ತಿ ತಿಳಿಲಿಕ್ಕೆ ಆಗುದಿಲ್ಲ ಭಗವಂತನ ಬಗ್ಗೆ, ಎಷ್ಟು ತಿಳಿದಿದ್ದೇನೆ ಅದನ್ನು ಭಗವಂತ ಇದಕ್ಕೆ ಯೂಸ್ ಮಾಡ್ತೇನೆ. ಹಾಗಾಗಿ ನಮ್ಮಲ್ಲಿ ಯಾವ್ದಾದ್ರು ಒಂದು ಅರ್ಹತೆ ಇದ್ರೆ ಅದು ಭಗವಂತನ ಸೇವೆಗೆ ಯೂಸ್ ಆಗ್ಬೇಕು. ಯಾವುದೇ ಇಲ್ಲದ್ರಿಂದ ನನ್ನ ವಾಕ್ ಶಕ್ತಿಯು ಕಳಂಕಿತವಾಗಿ ಉಳಿಯುವುದು. ಈಗ ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ನಮ್ಗೆ ಭಗವಂತ ಬಾಯಿ ಕೊಟ್ಟಿದ್ದಾನೆ, ನಾವು ಕಪ್ಪೆ ತರ ಮಾಡಬಾರ್ದು. ಕಪ್ಪೆ ಅಂತ ಗುಡ್ರಿಗೂ ಹೇಳ್ತದೆ, ಹಾವನ್ನು ಇನ್ವೈಟ್ ಮಾಡುವಂಥದ್ದು. ಹಾವು ಅಂದ್ರೆ ಸಾವು, ಅಂದ್ರೆ ಮೆಟೀರಿಯಲಿಸ್ಟಿಕ್ ಪರ್ಸನ್. ಪ್ರಭುಪಾದ ಮೆಟೀರಿಯಲಿಸ್ಟಿಕ್ ಪೀಪಲ್ ಸಿಂಪ್ಲಿ ದೇ ಸ್ಪೀಕ್, ಅವರು. ಆದ್ರೆ ಭಕ್ತ ಅಂತ ಮಾತಾಡ್ತಾನೆ ಭಗವಂತನ ಬಗ್ಗೆ. ಹಾಗಾಗಿ ನಾವು ಕಪ್ಪೆ ತರ ಆಗಬಾರ್ದು. ನಮ್ಗೆ ಭಗವಂತ ಬಾಯಿ ಕೊಟ್ಟಿದ್ದಾನೆ, ಇದನ್ನು ನಾವು ಭಗವಂತನ ಗ್ಲೋರಿಫಿಕೇಶನ್ ಯೂಸ್ ಮಾಡ್ಬೇಕು. ಭಗವಂತನ ಗ್ಲೋರಿಫಿಕೇಶನ್ಗೆ ಅದು ಸರಿಯಾದ ಹಾಗಾಗಿ ನಮ್ಗೆ ಯಾವುದೇ ಇರಲಿ, ಯಾವುದೇ ನಮ್ಗೆ ಕ್ವಾಲಿಟೀಸ್ ಇರಲಿ, ಅದನ್ನು ನಾವು ಭಗವಂತ ಸೇವೆಗೆ ಯೂಸ್ ಮಾಡ್ಬೇಕು. ಮತ್ತೆ ನಮ್ಗೆ ಯಾವಾಗಲೂ ಈ ಒಂದು ವಿಚಾರ ನಮ್ಮ ಹತ್ರ ಅರ್ಹತೆ ಇಲ್ಲ, ನನ್ಗೆ ಅರ್ಹತೆ ಇಲ್ಲ, ಇದು ಯಾವಾಗ ನಮ್ಮ ಕಾನ್ಸ್ಟೆಂಟ್ ಆಗಿ. ಆದ್ರೆ ಇದು ತುಂಬಾ ಕಷ್ಟ, ತುಂಬಾ ಕಷ್ಟ. ಹೆಚ್ಚಿನ ಯಾರೆಲ್ಲ ಭಕ್ತಿ ಮಾಡ್ತಿದ್ದೀರಿ ನಿಮ್ಗೆ ಗೊತ್ತಿರ್ಬೋದು. ಈಗ ಎಂತ ಅಂದ್ರೆ ಭಕ್ತಿ ಮಾಡ್ತಾ 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 ನಮ್ಗೆ ಸ್ವಲ್ಪ ಬರ್ತದೆ ಎಂತ ಒಂದು ಕಿವಿ ಬರುವುದು ಹೇಳ್ತೇವಲ್ಲ, ಅಹಂಕಾರ. ಹಾಗಾಗಿ ನನ್ಗೆ ಅರ್ಹತೆ ಇಲ್ಲ, ನನ್ಗೆ ಅದು ಮಾಡ್ತಾ ಇದೆ, ನನ್ಗೆ ಅರ್ಹತೆ ಇಲ್ಲ, ನಾನು ಮಾಡ್ತಾ ಇದ್ದೇನೆ. ನನಗೆ ಜಾಸ್ತಿ ಕೃಷ್ಣನ ಬಗ್ಗೆ ನನಗೆ ಎಷ್ಟು ತಿಳಿದಿದೆ ಅದನ್ನು ನಾನು ಹೇಳ್ತಾ ಇದ್ದೇನೆ. ಪ್ರಜ್ಞೆ, ಇದಕ್ಕೆ ಹೇಳುವುದು ಕೃಷ್ಣ ಪ್ರಜ್ಞೆ ಅಂತ. ಹೇಳುವಂತದ್ದು ಕೃಷ್ಣ ಪ್ರಜ್ಞೆ. ಐ ಆಮ್ ನಾಟ್ ಕ್ವಾಲಿಫೈಡ್ ಸೀನಿಯರ್ ಯು, ನನಗೆ ಅರ್ಹತೆ ಇಲ್ಲ, ಆದ್ರೆ ಸೀನಿಯರ್ ಡ್ಯೂಟಿ ಸೀನಿಯರ್ ಭಕ್ತರು ಹೇಳ್ತಾ ಇದ್ದಾರೆ, ಮಾಡ್ತಾ ಇದ್ದೇನೆ. ಇದು ಮೂಡಿರ್ಬೇಕು, ಇಲ್ಲಿ ಆ ಮೂಡಿತ್. ಯಾಕಂದ್ರೆ ಇದಕ್ಕೆ ಒಂದು ಸಣ್ಣ ಶ್ಲೋಕ ಹೇಳ್ತೇನೆ. ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂ ಗಾಯತಿ ಗಿರಿ ಯತ್ಕೃಪಾ ತಮಂ ವಂದೇ ಪರಮಾನಂದ ಮಾಧವಂ. ಅಂದ್ರೆ ಈ ಶ್ಲೋಕದ ಅರ್ಥ ಎಂತ ಅಂದ್ರೆ, ನಾನು ಮಾಧವನಿಗೆ ಅಡ್ಡ ಬೀಳ್ತಾ ಇದ್ದೇನೆ. ಎಂತಾಯ್ತು? ಬಾಯಿ ಬದವನನ್ನು ಮಾತಾಡಿಸ್ತಾ ಇದ್ದಾನೆ, ಕಾಲು ಸರಿ ಇಲ್ಲದವನನ್ನು ಬೆಟ್ಟ ಹತ್ತಿಸ್ತಾ ಇದ್ದಾನೆ. ಅದೇ ರೀತಿ ನಾವು ಆಕ್ಚುಲಿ ಕುರುಡರು, ಮತ್ತೆ ನಮ್ಮ ಕಾಲು ಸರಿ ಇಲ್ಲ. ಯಾವ ವಿಷಯದಲ್ಲಿ? ಭೌತಿಕವಾಗಿ ಅಲ್ಲ, ಆಧ್ಯಾತ್ಮಿಕ ವಿಷಯದಲ್ಲಿ. ಹಾಗಾಗಿ ನಾವು ಪ್ರಭುಪಾದಿಗೆ ವಂದನೆ ಸಲ್ಲಿಸಬೇಕು. ಅವರ ಕೃಪೆಯಿಂದ ನಮ್ಗೆ ಈಗ ಸ್ವಲ್ಪ ನಾವೀಗ ಮಾತಾಡ್ತಾ ಇದ್ದೇವೆ. ಆಕ್ಚುಲಿ ನಾವು ಕ್ವಾಲಿಫೈಡ್ ಮಾತಾಡ್ಲಿಕ್ಕೆ ಅಲ್ಲ, ನಾವು ಅರ್ಹರಲ್ಲ, ಅದು ಕೂಡ ಕೃಪೆ ತೋರಿಸಿದ್ದಾರೆ.
ಪ್ರಭುಪಾದ ಕೃಪೆಯಿಂದ ನಮ್ಗೆ ಭಕ್ತಿಯಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಭಕ್ತಿಯಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅಮ್ಮ ಚೈತನ್ಯ ಜಾರಿದೇಕು ತಾರೀಖವು ಕೃಷ್ಣ ಉಪದೇಶ. ಆಕ್ಚುಲಿ ನಾವು ಗುರು ಅಲ್ಲ, ಆದ್ರೆ ನಾವು ಗುರು ಆಗಬೇಕಾಗ್ತದೆ. ಕೃಷ್ಣ ಉಪದೇಶ ಹೇಳುವಂಥದ್ದು. ಸೀನಿಯರ್ಸ್ ಇಂದ ಎಂತ ಕೇಳಿದ್ದೇವೆ, ಶುದ್ಧ ಭಕ್ತರಿಂದ ಎಂತ ಕೇಳಿದ್ದೇವೆ, ಅದನ್ನು ರಿಪೀಟ್ ಮಾಡುವಂಥದ್ದು. ಹಾಗಾಗಿ ಇದು ನಿಜವಾದ ಪ್ರಜ್ಞೆ. ಇದಕ್ಕೆ ಇರುವಂಥದ್ದು ಕೃಷ್ಣ ಪ್ರಜ್ಞೆ. ಜैसे ಭಾವಾರ್ಥಕ್ಕೆ ಹೋಗುವ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾನಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಬದ್ಧಾತ್ಮನ ಶುದ್ಧೀಕರಣಕ್ಕಾಗಿ ಅವಶ್ಯವಾದದ್ದು ಅವನ ಪ್ರಜ್ಞೆಯ ಶುದ್ಧೀಕರಣ. ಎಂತ ಈಗ ಚೇಂಜ್ ಆಗ್ಬೇಕು ನಮ್ಮ ಪ್ರಜ್ಞೆ, ಕಾನ್ಶಿಯಸ್ನೆಸ್. ಪ್ರಭುಪಾದ ಹೇಳುವಂಥದ್ದು ಕಾನ್ಶಿಯಸ್ನೆಸ್ ಈಸ್ ಅ ಸಿಂಪ್ಟಮ್ ಆಫ್ ಸೋಲ್. ಆತ್ಮದ ಸಿಂಪ್ಟಮ್ ಎಂತ? ಪ್ರಜ್ಞೆ. ಈಗ ನಮ್ಮ ಪ್ರಜ್ಞೆ ಎಂತಾಗಿದೆ? ಈಗ ಕಲುಷಿತವಾಗಿದೆ. ಕೃಷ್ಣ ಪ್ರಜ್ಞೆ ಅಲ್ಲ, ಕಂಟಾಮಿನೇಟೆಡ್. ನಮ್ಮ ಈಗ ಪ್ರಜ್ಞೆ ಕಲುಷಿತವಾಗಿದೆ, ಕಂಟಾಮಿನೇಟ್ ಆಗಿದೆ. ಇದನ್ನು ನಾವು ಈಗ ಕೃಷ್ಣ ಪ್ರಜ್ಞೆ ಮಾಡಬೇಕು. ಹೇಗೆ? ಕೃಷ್ಣ ಪ್ರಜ್ಞೆ ಮಾಡುವಂತದ್ದು ಭಕ್ತರ ಸಂಘದಲ್ಲಿ ಫಸ್ಟಿಗೆ ಸೇವೆ ಮಾಡಬೇಕು, ಸಾಧನೆ ಮಾಡಬೇಕು. ನಮ್ಮ ಪ್ರಜ್ಞೆ, ಕಾನ್ಶಿಯಸ್ನೆಸ್ ಈಸ್ ಅ ಸಿಂಪ್ಟಮ್ ಆಫ್ ಸೋಲ್. ಸೊ ನಾವು ಪ್ರಜ್ಞೆಯನ್ನು ಚೇಂಜ್ ಮಾಡ್ಬೇಕು. ಪ್ರಜ್ಞೆಯನ್ನು ಚೇಂಜ್ ಮಾಡೋದಂದ್ರೆ ನಮ್ಮ ಈಗ ಕಲುಷಿತವಾದ ಪ್ರಜ್ಞೆಯನ್ನು ನಾವು ಕೃಷ್ಣ ಪ್ರಜ್ಞೆ ಮಾಡ್ಬೇಕು. ಬದ್ಧಾತ್ಮನ ಪ್ರಜ್ಞೆ ಕಲುಷಿತವಾಗಿದೆ, ಕೃಷ್ಣ ಪ್ರಜ್ಞೆ ಇಲ್ಲ. ಅದಕ್ಕೆ ಬದ್ಧಾತ್ಮನ ಶುದ್ಧೀಕರಣ ಅವಶ್ಯವಾದ ಅವನ ಪ್ರಜ್ಞೆಯ ಶುದ್ಧೀಕರಣ. ಪ್ರಜ್ಞೆಯ ಉಪಸ್ಥಿತಿಯಿಂದ ದಿವ್ಯಾತ್ಮನ ಉಪಸ್ಥಿತಿಯು ಪ್ರಮಾಣಿತವಾಗುತ್ತದೆ. ನೋಡಿ, ಈಗ ದಿವ್ಯಾತ್ಮ, ಈಗ ನಮ್ಗೆ ಗೊತ್ತಿಲ್ಲ ದಿವ್ಯಾತ್ಮ ಅಂತ. ದಿವ್ಯ ಅಂದ್ರೆ ಟ್ರಾನ್ಸ್ಡೆಂಟಲ್. ದಿವ್ಯ ಅಂದ್ರೆ ಟ್ರಾನ್ಸ್ಡೆಂಟಲ್, ಆಧ್ಯಾತ್ಮಿಕ ಲೋಕದಲ್ಲಿರುವುದಕ್ಕೆ ಅದಕ್ಕೆ ದಿವ್ಯಾತ್ಮ ಅಂತ ಹೇಳುವಂಥದ್ದು. ಆಕ್ಚುಲಿ ನಮ್ದು ದಿವ್ಯಾತ್ಮ, ಆದ್ರೆ ಈಗ ನಾವು ಮರ್ತು ಬಿಟ್ಟಿದ್ದೇವೆ. ನಮಗೆ ಈಗ ದಿವ್ಯಾತ್ಮ ಗೊತ್ತಿಲ್ಲ, ದಿವ್ಯಾತ್ಮದ ವಿಷಯ ಗೊತ್ತಿಲ್ಲ. ದೇಹದಿಂದ ಪ್ರಜ್ಞೆ ಹೋದ ಕೂಡಲೇ ಅದನ್ನ ಪ್ರಜ್ಞೆಯು ಚಟುವಟಿಕೆಗಳ ಮೂಲಕ ಅರಿವಿಗೆ ಬರುತ್ತದೆ. ಈಗ ಒಬ್ಬ ಕೃಷ್ಣ ಪ್ರಜ್ಞೆ ಎಂತ ಕೆಲಸ ಮಾಡ್ತಾನೆ, ಇನ್ನೊಬ್ಬ ಎಂತ ಮಾಡ್ತಾನೆ, ಇಮಿಡಿಯೇಟ್ ಗೊತ್ತಾಗ್ತದೆ ನಿಮ್ಗೆ. ಮಾಡುವ ಕೆಲಸದಲ್ಲಿ ಗೊತ್ತದೆ ಇವೊಂದು ಯಾವ ಕೃಷ್ಣ ಪ್ರಜ್ಞೆ, ಇವೊಂದು ಯಾವ್ದು ಪ್ರಜ್ಞೆ ಅಂತ. ಪ್ರಜ್ಞೆಯು ನಿಷ್ಕ್ರಿಯ ಸ್ಥಿತಿಯಲ್ಲಿಯೂ ಇರುವುದಿಲ್ಲ ಎಂಬುದು ಅನುಭವಗಮ್ಯ ದಾರ್ಶನಿಕರು ಮುಂದಿಡುವ ಅವರ ಅನುಭವ ದಾರಿದ್ರ್ಯದ ಚಿಹ್ನೆಯಾಗಿದೆ. ಯಾರು ಹೇಳುವಂತ ಇದು? ಅನುಭವಗಮ್ಯ ದಾರ್ಶನಿಕರು. ಅವರಂತ ಹೇಳುವುದಂದ್ರೆ ನಿಷ್ಕ್ರಿಯ ಸ್ಥಿತಿ ಇರುವುದಿಲ್ಲ ಅಂತ. ಪ್ರಜ್ಞೆ ಇರ್ತದೆ, ಯಾಕೆ ಇರುವುದಿಲ್ಲ? ಇದ್ದೇ ಇರ್ತದೆ. ಆದ್ರೆ ಅದು ಪ್ರಭುಪಾದ ಅಂತ ಹೇಳ್ತಾರೆ, ಅನುಭವ ದಾರಿದ್ರ್ಯದ ಚಿಹ್ನೆ ಆಗಿದೆ. ಅವರಿಗೆ ಅನುಭವ ಇಲ್ಲ. ಅವರಿಗೆ ಅದು ಅನುಭವ ಆಗ್ಬೇಕಿದ್ರೆ ಎಂತ ಮಾಡ್ಬೇಕು? ಅವರು ಈ ಡಿವೋಷನಲ್ ಸರ್ವಿಸ್ಗೆ ಬರ್ಬೇಕು, ಮತ್ತೆ ಅವರಿಗೆ ಅನುಭವ ಆಗ್ತದೆ. ಇಲ್ಲದ ಅನುಭವ ಆಗುದಿಲ್ಲ. ಯಾವನೊಬ್ಬನು ಶುದ್ಧ ಪ್ರಜ್ಞೆಯ ಚಟುವಟಿಕೆಗಳನ್ನು ನಿಲ್ಲಿಸಿ ಕಳಂಕಿತನಾಗಬಾರದು. ಶುದ್ಧ ಪ್ರಜ್ಞೆ ಅಂದ್ರೆ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ನಿಲ್ಲಿಸಿದ್ರೆ ನಾವು ಕಲಂಕಿತ ಆಗ್ತೇವೆ. ಹಾಗೆ ಅದನ್ನು ನಿಲ್ಲಿಸಬಾರ್ದಂತೆ. ಶುದ್ಧ ಪ್ರಜ್ಞೆಯ ಚಟುವಟಿಕೆಗಳನ್ನು ನಿಲ್ಲಿಸಿದರೆ ನಿಶ್ಚಯವಾಗಿಯೂ ಪ್ರಜ್ಞೆ ಜೀವಶಕ್ತಿಯ ಅನ್ಯ ಕಾರ್ಯದಲ್ಲಿ ಉದ್ಯುಕ್ತವಾಗುತ್ತೆ. ಅಂದ್ರೆ ಬೇರೆ ಮಾಡ್ತೇವೆ ನಾವು ಆಕ್ಟಿವಿಟೀಸ್. ಕೃಷ್ಣ ಅಂದ್ರೆ ಯಾವುದನ್ನು ನಾವು ಆಕ್ಟಿವಿಟೀಸ್ ಮಾಡಲೇಬೇಕು. ಹಾಗಾಗಿ ಶುದ್ಧ ಪ್ರಜ್ಞೆ, ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ಬೇರೆ ನಾವು ಪ್ರಜ್ಞೆಯಲ್ಲಿ ಬೇರೆ ವಿಷಯ ಮಾಡ್ತೇವೆ. ಏಕೆಂದ್ರೆ ಪ್ರಜ್ಞೆಯು ಕ್ರಿಯಾಹೀನವಾದರೆ ಅದಕ್ಕೆ ಅಸ್ತಿತ್ವ ಇರದು. ಒಂದು ಕ್ಷಣವಾದರೂ ಪ್ರಜ್ಞೆಯು ಸುಮ್ಮನೆ ಇರೋದು. ಪ್ರಜ್ಞೆ ಎಲ್ಲ ಟೈಮ್ ಇರ್ತದೆ.
ದೇಹವು ಕೆಲಸ ಮಾಡದೆ ಇದ್ದಾಗ ಪ್ರಜ್ಞೆಯು ಕನಸುಗಳಲ್ಲಿ ರೂಪದ ಕೆಲಸ ಮಾಡೋದು ಸಬ್ ಕಾನ್ಶಿಯಸ್ ಮೈಂಡ್. ದೇಹ ಕೆಲಸ ಮಾಡಿದಾಗ ಈ ಪ್ರಜ್ಞೆ ಕೆಲಸ ಮಾಡ್ತದೆ, ಅದು ಸುಮ್ಮನೆ ಇರುವುದಿಲ್ಲ. ಪ್ರಜ್ಞಾಶೂನ್ಯತೆಯು ಕೃತಕವಾದದ್ದು. ಆದ್ರೆ ಮಾಯಾವಾದಿಗಳು ಅಂತ ಹೇಳುವಂಥದ್ದು ಪ್ರಜ್ಞೆ ಶೂನ್ಯ ಅಂತ. ಅಂದ್ರೆ ಪ್ರಭುಪಾದ ಹೇಳುವಂಥದ್ದು ಗೋಲ್ ಆಫ್ ಲೈಫ್ ಈಸ್ ಟು ಬಿಕಮ್ ಸೂಪರ್ ಕಾನ್ಶಿಯಸ್ನೆಸ್. ಆದ್ರೆ ಮಾಯಾವಾದಿಗಳು ಹೇಳುವಂಥದ್ದು ದ ಗೋಲ್ ಆಫ್ ಲೈಫ್ ಈಸ್ ಟು ಬಿಕಮ್ ಅನ್ಕಾನ್ಶಿಯಸ್ನೆಸ್. ಅನ್ಕಾನ್ಶಿಯಸ್ ಯಾವಾಗ ಆಗುವಂಥದ್ದು? ನಾವು ಕೋಮಕ್ಕೆ ಹೋಗುವಾಗ. ಆದ್ರೆ ನಾವು ಸೂಪರ್ ಕಾನ್ಶಿಯಸ್ ಆಗ, ಸೂಪರ್ ಕಾನ್ಶಿಯಸ್ ಕೃಷ್ಣ ಕಾನ್ಶಿಯಸ್ನೆಸ್. ಇದು ನಮ್ಮ ಗೋಲ್, ಜೀವನದ ಗೋಲ್. ಬಾಹ್ಯ ಪ್ರೇರಣೆಯ ಸಹಾಯದಿಂದ ಅದು ಸ್ವಲ್ಪ ಹೊತ್ತು ಸುಮ್ಮನಿರುವುದು. ಔಷಧಿಯ ಅಮಲು ಕೊನೆಯಾದೊಡನೆ ಅಥವಾ ಎಚ್ಚರವಾದೊಡನೆ ಪ್ರಜ್ಞೆ ಪುನಃ ಶ್ರದ್ಧೆಯಿಂದ ಕಾರ್ಯಕ್ಕೆ ತೊಡಗುವುದು. ಕೆಲವು ಸತಿ ಅಮಲಿನಿಂದ ಅದು ಸುಮ್ಮನೆ ಇರ್ತದೆ, ಮತ್ತೆ ಆ ಅಮಲು ಹೋದ ಮೇಲೆ ವಾಪಸ್ ಸ್ಟಾರ್ಟ್ ಆಗ್ತದೆ. ತಮಗೆ ಭಗವಂತನ ಅಪರಿಮಿತ ಮಹಿಮೆಗಳನ್ನು ಸರಿಯಾಗಿ ವರ್ಣಿಸುವ ಸಾಮರ್ಥ್ಯವಿಲ್ಲವಾದರೂ ಕಲುಷಿತ ಪ್ರಜ್ಞೆಯ ಚಟುವಟಿಕೆಗಳನ್ನು ನಿವಾರಿಸೋದಕ್ಕಾಗಿ ತಾವು ಅವನು ವರ್ಣಿಸಿರುವುದು ಎಂಬುದು ಮೈತ್ರೇಯರ ಹೇಳಿಕೆಯಾಗಿರುತ್ತದೆ. ಎಂತ ನಮ್ರತೆ ನೋಡಿ, ಮೈತ್ರೇಯರು ಎಂತ ಹೇಳ್ತಿದ್ದಾರೆ. ಭಗವಂತನ ಅಪರಿಮಿತ ಮಹಿಮೆಗಳನ್ನು ಸರಿಯಾಗಿ ವರ್ಣಿಸುವ ಸಾಮರ್ಥ್ಯ ಇಲ್ಲ ಅಂತ ಅವರಿಗೆ, ಮೈತ್ರೇಯ ಮುನಿಗೆ. ವಾದರೂ ಕಲುಷಿತ ಪ್ರಜ್ಞೆಯ ಚಟುವಟಿಕೆಗಳನ್ನು ನಿವಾರಿಸೋದಕ್ಕಾಗಿ, ಅವರ ಪ್ರಜ್ಞೆ ಅವ್ರು ಹೇಳುವಂಥದ್ದು ಕಲುಷಿತ ಅಂತ ಪ್ರಜ್ಞೆ. ಆಕ್ಚುಲಿ ಅದು ಕಲುಷಿತ ಅಲ್ಲ, ಅದು ನಮ್ರತೆ ಅವರು. ತಾವು ಈಗ ನಾವೀಗ ನನ್ನ ಪ್ರಜ್ಞೆ ಕಲುಷಿತ ಪ್ರಜ್ಞೆ. ನಾನು ಈಗ ಕೃಷ್ಣನ ಬಗ್ಗೆ ಹೊಗಳ್ತಾ ಇದ್ದೇನೆ, ಹಾಗೆ ಎಂತ ಆಗ್ತದೆ? ನನ್ನ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಆಗ್ತದೆ. ಜಸ್ಟ್ ಹೇಗೆ ನೀವು ಬೆಂಕಿ ಹತ್ರ ಹೋಗಿ ನಿಮ್ಮ ಕೈಯನ್ನು ಹಾಕಿದ್ರೆ ಬೆಂಕಿ ನಿಮ್ಮ ಕೈ ಸುಡ್ತದೆ, ಅದೇ ರೀತಿ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ನೀವು ತೊಡಗಿದ್ರೆ, ನೀವೀಗ ಕಲುಷಿತ ಪ್ರಜ್ಞೆಯಲ್ಲಿ ಇದ್ರೂ ಕೂಡ ಗ್ರಾಜುವಲಿ ಹಂತ ಹಂತವಾಗಿ ನಾವು ಕೃಷ್ಣ ಪ್ರಜ್ಞೆಗೆ ಆಗ್ತೇವೆ. ಭಗವಂತನ ಈ ಮಹಿಮಾ ವರ್ಣನೆಯು ಸಂಶೋಧನೆಯ ಒಂದು ಫಲಿತಾಂಶವಲ್ಲ. ಸಂಶೋಧನೆ, ರಿಸರ್ಚ್ ಅನ್ನುವುದು ಕೃಷ್ಣನ ಇಲ್ಲಿ ವೇದಿಕ್ ಸೈನ್ಸ್ ಅಲ್ಲಿ ರಿಸರ್ಚ್ ಇಲ್ಲ. ಈ ಸೋಕಾಲ್ಡ್ ಸೈನ್ಸ್ ಅಲ್ಲಿ ರಿಸರ್ಚ್ ಉಂಟು, ಎಲ್ಲ ರಿಸರ್ಚ್ ಮಾಡ್ತಾರೆ. ಪ್ರಭುಪಾದ ಹೇಳುವಂಥದ್ದು ಕೃಷ್ಣ ಆಲ್ರೆಡಿ ರಿಸರ್ಚ್ ಮಾಡಿ ಆಗಿದೆ ಎಲ್ಲ, ಮತ್ತೆ ಸಂಶೋಧನೆ ಅಗತ್ಯವಿಲ್ಲ ಅಂತ ಹೇಳಿ. ಸಂಶೋಧನೆ ಒಂದು ಫಲಿತಾಂಶವಲ್ಲ. ಆದರೆ ಗುರುಗಳ ಅಧಿಕೃತ ಬೋಧನೆಯನ್ನು ವಿನೀತ ಭಾವದಿಂದ ಕೇಳುವುದರ ಫಲಿತಾಂಶವಾಗಿದೆ. ಇದು ಹೇಗೆ ನಾವು ಕ್ಲಾಸ್ ಮಾಡುವಂಥದ್ದು? ಇದು ಸಂಶೋಧನೆ ಅಲ್ಲ. ಗುರುಗಳು ಈಗ ಪ್ರಭುಪಾದ ಹೇಳಿದಾನೆ, ಗುರು ಮಹಾರಾಜ್ ಹೇಳಿದಾನೆ, ನಾವು ವಿನೀತ ಭಾವದಿಂದ ಕೇಳಿದರೆ ಅದರ ಫಲಿತಾಂಶ. ಆದ್ರೆ ನಮಗೆ ಸ್ವಲ್ಪ ಹೇಳಲಿಕ್ಕೆ ಆಗ್ತದೆ. ಅಂದ್ರೆ ನಾವು ನಾಲೆಜ್ ಹೇಳುವುದಲ್ಲ. ಕೃಷ್ಣ ಕಾನ್ಶಿಯಸ್ನೆಸ್ ಈಸ್ ರಿಯಲೈಸೇಷನ್, ಸಾಕ್ಷಾತ್ಕಾರ. ಹಾಗಾಗಿ ನಮ್ಗೆ ಎಷ್ಟು ತಿಳಿದಿದೆ ಅದನ್ನು ನಾವು ಕೊಡುವಂಥದ್ದು. ಈಗ ಸಪೋಸ್ ನನ್ನ ಹತ್ರ ಯಾರಾದ್ರು ಬಂದು ಸಾಲ ಕೇಳ್ತಾರೆ, ನನ್ನ ಹತ್ರ ಬಂದು ಅವ 1 ಲಕ್ಷ ಕೇಳ್ತಾನೆ. ನನ್ನ ಹತ್ರ ಇರುವಂತಹದ್ದು 10,000, ನನಗೆ 10,000 ಕೊಡ್ಲಿಕ್ಕೆ ಆಗ್ತದೆ, 1 ಲಕ್ಷ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಭಕ್ತಿ ಹೇಗೆ ಕೊಡುವಂಥದ್ದು? ಕೊಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ಟೋಟಲಿ ಸೈನ್ಸ್ ಆಲ್ಸೋ, ಬಟ್ ಇಟ್ ಇಸ್ ಅ ರಿಯಲ್ ಸೈನ್ಸ್. ಗುರುವಿನಿಂದ ಕೇಳುವುದನ್ನೆಲ್ಲ ಪುನರುಚ್ಚಾರ ಮಾಡುವುದು ಕೂಡ ಸಾಧ್ಯವಾಗುತ್ತದೆ. ಕೇಳಿದೆಲ್ಲ ನಮ್ಗೆ ಆಗ್ತದ? ಇಲ್ಲ, ಆಗೋದಿಲ್ಲ. ಈಗ ಪ್ರಭುಪಾದ ಕ್ಲಾಸ್ ಮಾಡ್ತಾರೆ, ಪ್ರಭುಪಾದ ಕ್ಲಾಸ್ ಮಾಡಿ ನಾವು ಕೇಳಿದ್ರೆ, ನಾನಾಗ ಪ್ರಭುಪಾದ ಕ್ಲಾಸ್ ಕೇಳ್ತೇನೆ, ನನಗೆ ಎಲ್ಲ ಹೇಳಲಿಕ್ಕೆ ಆಗ್ತದೆ? ಇಲ್ಲ, ಕೆಲವು ಪಾಯಿಂಟ್ಸ್ ಅನ್ನ ಹೇಳ್ತೇನೆ, ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ, ಕೂಡ ಅಸಾಧ್ಯವಾದ. ಆದರೆ ಪ್ರಾಮಾಣಿಕವಾದ ಸ್ವಪ್ರಯತ್ನದಿಂದ ಸಾಧ್ಯವಾದಷ್ಟು ವಿವರಿಸಬಹುದು. ಪ್ರಾಮಾಣಿಕವಾಗಿದ್ರೆ, ಪ್ರಯತ್ನ ಮಾಡಿದ್ರೆ ಮಹಿಮೆಗಳನ್ನು ಪರಿಪೂರ್ಣವಾಗಿ ವಿವರಿಸಲಾಯಿತು ಇಲ್ಲವೋ ಎಂಬುದು ಮುಖ್ಯವಲ್ಲ. ಭಗವಂತನ ಮಹಿಮೆ ಪೂರ್ಣವಾಗಿ ವಿವರಿಸಲಾಯಿತು ಇಲ್ಲವೋ ಎಂಬುದು ಮುಖ್ಯವಲ್ಲ ಅಂತ. ಮತ್ತೆ ಮುಖ್ಯ ಅಂತ ಒಂದು ಸ್ವಲ್ಪ ಮೆಸೇಜ್ ನಿಮಗೆ ಸಿಕ್ಕಿದ್ರು ಕೂಡ ಸಾಕು, ಎಲ್ಲ ಸಿಗ್ಬೇಕಂತ ಇಲ್ಲ, ಅದು ಮುಖ್ಯ ಅಲ್ಲ. ಇಲ್ಲಿ ಅಂತಂದ್ರೆ ಕ್ವಾಂಟಿಟಿ ಮುಖ್ಯವಲ್ಲ, ಕ್ವಾಲಿಟಿ. ಭಗವಂತನ ಮಹಿಮೆ ಪರಿಪೂರ್ಣವಾಗಿ ವಿವರಿಸಲಾಯಿತು ಎಲ್ಲವೋ ಎಂಬುದು ಮುಖ್ಯವಲ್ಲ,
ಭಗವಂತನ ದಿವ್ಯ ಮಹಿಮೆಯಲ್ಲಿ ತನ್ನ ಶಾರೀರಿಕ ಮಾನಸಿಕ ಮತ್ತು ವಾಚಕ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಳಲು ವ್ಯಕ್ತಿಯು ಯತ್ನಿಸಬೇಕು. ಇದಕ್ಕೆ ಸಣ್ಣ ಉದಾಹರಣೆ ಹೇಳ್ತೇನೆ. ಇದು ಆಸ್ಟ್ರೇಲಿಯಾದಲ್ಲಿ ಆದದ್ದು. ಒಬ್ಬ ಶಿಷ್ಯ ಕೇಳೋನು ಪ್ರಭುಪಾದ ಹತ್ರ, ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಟು ಸರೆಂಡರ್ ಟು ಕೃಷ್ಣ? ಪ್ರಭುಪಾದ ಹೇಳ್ತಾರೆ, ಹ್ಯಾವ್ ಯು ನಾಟ್ ರೆಡ್ ಭಗವದ್ಗೀತಾ? ಕೃಷ್ಣ ಸೇಸ್ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. 1 ಸೆಕೆಂಡ್, 1 ಸೆಕೆಂಡ್ ಸಾಕಂತೆ ನಾವೆಲ್ಲ ನಮ್ಮ ಈ ಬೋಗಸ್ ಸೋಕಾಲ್ಡ್ ರಿಲಿಜನ್ ಬದಿಗಿಟ್ಟು ಕೃಷ್ಣನಿಗೆ ಸರೆಂಡರ್ ಆಗಬೇಕು. ಹಾಗಾಗಿ ಈಗ ಒಬ್ಬ 10 ವರ್ಷದಿಂದ ಕ್ಲಾಸ್ ಕೇಳ್ತಾ ಇದ್ದಾನೆ, ನಾವು ಸರೆಂಡರ್ ಆಗಲಿಲ್ಲ. ಒಬ್ಬ ಇವತ್ತು ಕೇಳ್ತಾ ಇದ್ದಾನೆ, ಇವತ್ತು ಕ್ಲಾಸ್ ಕೇಳಿದ್ದಾನೆ, ಸೀರಿಯಸ್ ಆಗಿದ್ದಾನೆ, ಅವ ಸರೆಂಡರ್ ಆಗ್ತಾನೆ. ಹಾಗಾಗಿ ಇಲ್ಲಿ ಎಂತ ಇಂಪಾರ್ಟೆಂಟ್ ಅಂದ್ರೆ ಎಂತ ಹೇಳುವಂತದ್ದು, ಭಗವಂತನ ದಿವ್ಯ ಮೇಲೆ ತನ್ನ ಶಾರೀರಿಕ ಮಾನಸಿಕ ಮತ್ತು ವಾಚಕ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಳುವುದು ವ್ಯಕ್ತಿಯು ಯತ್ನಿಸಬೇಕು. ಅದಲ್ಲವಾದರೆ ಅಂತಹ ಕಾರ್ಯಗಳು ಕಲಂಕಿತವಾಗಿ ಮತ್ತು ಮಲಿನವಾಗಿ ಉಳಿಯುತ್ತದೆ. ಮನಸ್ಸನ್ನು ಮಾತನ್ನು ಭಗವತ್ ಸೇವೆಯಲ್ಲಿ ತೊಡಗಿಸುವ ವಿಧಾನದಿಂದ ಮಾತ್ರ ಬದ್ಧಾತ್ಮನ ಅಸ್ತಿತ್ವವು ಪರಿಶುದ್ಧವಾಗ್ತದೆ. ಮನಸ್ಸು ಮತ್ತೆ ಮಾತನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕಂತ. ವೈಷ್ಣವ ಪಂಥದ ತ್ರಿದಂಡಿ ಸನ್ಯಾಸಿಯು ಪರಮ ಪುರುಷನಲ್ಲಿ ಒಂದಾಗುವ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಾನೆ. ಎಸ್ ನೋಡಿ, ಇದು ಸ್ವಲ್ಪ ತಪ್ಪಾಗಿದೆ, ಇಂಗ್ಲಿಷ್ ಅಲ್ಲಿ ಬೇರೆ ಉಂಟು. ಅಂದ್ರೆ ಈ ಒಂದಾಗುವ ಪ್ರಜ್ಞೆ ಯಾರಂದ್ರೆ ತ್ರಿದಂಡಿ ಅಲ್ಲ, ಅದು ಯಾರು ಈ ಮಾಯವಾದಿ ಸನ್ಯಾಸಿ ಒಂದಾಗುವ. ತ್ರಿದಂಡಿ ಹಾಗೆಲ್ಲ, ತ್ರಿದಂಡಿ ಭಗವಂತನ ಸೇವೆಯಲ್ಲಿ ತೊಡಗಿಸುವಂಥದ್ದು. ಭಗವಂತನು ಪರಮನಾದ್ರಿಂದ ಅವನಿಗೆ ಅವನ ಮಹಿಮೆಗಳನ್ನು ವ್ಯತ್ಯಾಸವಿಲ್ಲ. ವೈಷ್ಣವ ಸನ್ಯಾಸಿಯು ಮಂತ್ರವಾಗಿ ಪಠಿಸುವ ಭಗವನ್ ಮಹಿಮೆಗಳು ಸ್ವತಃ ಭಗವಂತನಷ್ಟೇ ಸತ್ವ ಉಳ್ಳವಾಗಿವೆ. ಮತ್ತು ಈ ರೀತಿಯಲ್ಲಿ ಭಕ್ತನು ಭಗವಂತನ ಮಹಿಮೆಗಳನ್ನು ಹೇಳುವಾಗ ತಾನು ನಿತ್ಯವೂ ದಿವ್ಯ ರೀತಿಯ ದಾಸನಾಗಿದ್ದರೂ ದಿವ್ಯ ಅನುಭೂತಿಯಿಂದ ಭಗವಂತನಲ್ಲಿ ಒಂದಾಗುತ್ತಾನೆ. ಏಕಕಾಲವಾಗಿ ಭಕ್ತನು ಭಿನ್ನ ಮತ್ತು ಅಭಿನ್ನ, ಅಂದ್ರೆ ಇದಕ್ಕೆ ಒಂದು ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ, ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫರೆಂಟ್, ಟೋಟಲಿ ಇನ್ಕನ್ಸಿಡರಬಲ್. ಹೀಗೆ ಅವನ ಬದುಕು ಸಂಪೂರ್ಣವಾಗಿ ಯಶಸ್ವಿ ಆಗುವುದು. ಎಸ್ ಕೃಷ್ಣ ಚೈತನ್ಯ. ಹರೇ ಕೃಷ್ಣ.